ಬಸ್ ಚಾಲನೆಯಲ್ಲಿದ್ದಾಗಲೇ ಚಾಲಕ ಮೂರ್ಛೆ ಹೋದ ಘಟನೆ ಪುಣೆಯಲ್ಲಿ ನಡೆದಿದ್ದು, ಈ ವೇಳೆ ಬಸ್ನಲ್ಲಿದ್ದ ಮಹಿಳೆಯೊಬ್ಬರು ಬಸ್ಸನ್ನು ನಿಯಂತ್ರಿಸುವ ಮೂಲಕ ಪ್ರಯಾಣಿಕರ ಪ್ರಾಣವನ್ನು ಉಳಿಸಿದ್ದಾರೆ. ಪುಣೆ ಸಮೀಪ ಶಿರೂರ್ನಲ್ಲಿರುವ ಕೃಷಿ ಪ್ರವಾಸಿ ಕೇಂದ್ರಕ್ಕೆ ಭೇಟಿ ನೀಡಿ ಮಿನಿ ಬಸ್ನಲ್ಲಿ ವಾಪಸ್ ಬರುತ್ತಿದ್ದಾಗ ಚಲಿಸುತ್ತಿದ್ದ ಬಸ್ನ ಚಾಲಕನಿಗೆ ಫಿಟ್ಸ್ ಬಂದಿದ್ದು, ಈ ವೇಳೆ ಬಸ್ ನಿಯಂತ್ರಣ ಕಳೆದುಕೊಂಡು ಭೀಕರ ಅಪಘಾತವಾಗಲು ಕೆಲವೇ ನಿಮಿಷಗಳಿದ್ದವು. ಈ ವೇಳೆ ಯೋಗಿತಾ ಸವತ್ ಎಂಬ ಮಹಿಳೆ ತಕ್ಷಣವೇ ಚಾಲಕನ ಸೀಟಿನಲ್ಲಿ ಕುಳಿತು ಬಸ್ಸನ್ನು ನಿಯಂತ್ರಿಸಿದರು. ಇನ್ನು ಬಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ ಯೋಗಿತಾ ಸುಮಾರು 10 ಕಿಲೋಮೀಟರ್ ವರೆಗೆ ಬಸ್ಸನ್ನು ಚಲಾಯಿಸಿ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಮೂಲಕ ಬಸ್ನಲ್ಲಿದ್ದ ಜನರು ಮಾತ್ರವಲ್ಲದೆ ಚಾಲಕನ ಪ್ರಾಣವನ್ನು ಕೂಡ ಉಳಿಸಿದ್ದಾರೆ. ಅಂದ ಹಾಗೆ ಯೋಗಿತಾಗೆ ಬಸ್ ಚಾಲನೆ ಗೊತ್ತಿರಲಿಲ್ಲವಂತೆ. ಅವರಿಗೆ ಕಾರು ಚಾಲನೆ ಗೊತ್ತಿತ್ತು. ಈ ಅನುಭವ ಬಳಸಿಕೊಂಡು ಅವರು ಬಸ್ ಚಲಾಯಿಸಿದ್ದಾರೆ. ಇದೀಗ ಯೋಗಿತಾ ಬಸ್ ಚಲಾಯಿಸುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಸ್ನಲ್ಲಿದ್ದ ಜನರು ಯೋಗಿತಾ ನಮ್ಮನ್ನು ದೇವತೆಯಂತೆ ಬಂದು ಕಾಪಾಡಿದಳು ಎಂದು ಭಾವುಕರಾಗಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.